ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಬಡವರಿಗೆ ಸಹಕಾರಿ ಬ್ಯಾಂಕ್ಲು ಜನದೋಸ್ತಿ ಆದಿತ್ತದು ಪ್ರಿಯದರ್ಶಿನಿ ಕೋಆಪರೇಟಿವ್ ಸೊಸೈಟಿದ ಕಾರ್ಯಲು ಪುಗರಣ ಸಂಗತಿಯಿಂದ ಕಿನ್ನಿಗೋಳಿ ಪಟ್ಟಣ ಪಂಚಾಯತ್ ಗುರುಕಾರ್ಯರು ಗುರುರಾಜ್ ಮಲ್ಲಿಗೆ ಅಂಗಡಿ ಪಂತೇರು ಹಳೆಯಂಗಡಿ ಪ್ರಧಾನ ಆಫೀಸ್ ಉಪನ ಪ್ರಿಯದರ್ಶಿನಿ ಕೋಆಪರೇಟಿವ್ ಸೊಸೈಟಿ ಕಿನ್ನಿಗೋಳಿ ಶಾಖೆದ 2ನೇ ವರ್ಷದ ಲೀಸ್ ಬೊಕ್ಕ ಕಿನ್ನಿಗೋಳಿ ಸೈಂಟ್ ಮೇರೀಸ್ ಸ್ಪೆಷಲ್ ಸ್ಕೂಲ್ ಜೋಕ್ಲಿಗೆ ಪೊಲಿಗೆದ ಮಿಷನ್ ಪಟ್ಟಣ ಕಾರ್ಯಕ್ರಮ ಬುಧವಾರ ನಡೆತಂಡು ಕಿನ್ನಿಗೋಳಿ ಪಟ್ಟಣ ಪಂಚಾಯತ್ ಗುರುಕಾರ್ಯರು ಗುರುರಾಜ್ ಮಲ್ಲಿಗೆ ಅಂಗಡಿ ಪೊಲಿಗೆದ ಮಿಷನ್ ಪಟ್ಟದ ಪಾತಿರ್ದು ಬಡವರಿಗೆ ಸಹಕಾರಿ ಬ್ಯಾಂಕ್ಲು ಜನದೋಸ್ತಿ ಆದಿತ್ತದು ಹಳೆಯಂಗಡಿ ಪ್ರಿಯದರ್ಶಿನಿ ಕೋಆಪರೇಟಿವ್ ಸೊಸೈಟಿ ಗುರುಕಾರ್ಯರು ಎಚ್ ವಸಂತ್ ಬೆರ್ನಾಡ್ ದುಂಬಾಳ್ತಿಡು ಕಷ್ಟುಡುಪ್ಪನಕ್ಲಿಗೆ ಸಹಾಯ ಒದಗಾವನಂಚಿನ ಪಾಕ ಸಮಾಜಮುಖಿ ಕಾರ್ಯಕ್ರಮಗಳು ನಡೆತೊಂದುಪ್ಪನವು ಪುಗರಣ ಸಂಗತಿ ಒಂದು ಬುಡಂದೆ ನಡೆತೊಂದು ಪಡೆದು ಪಂಡಿರು ಪ್ರಿಯದರ್ಶಿನಿ ಕೋಆಪರೇಟಿವ್ ಸೊಸೈಟಿ ಗುರುಕಾರ್ಯರು ವಸಂತ ಬೆರ್ನಾಡ್ ಗುರುಕರ್ಮ ವಹಿಸಿದ ಬಾತೆ ಅದು ಪ್ರಿಯದರ್ಶಿನಿ ಕೋಆಪರೇಟಿವ್ ಸೊಸೈಟಿ ಕರಿನ 5 ವರ್ಷಗಳ ತುಂಬು ಸಹಕಾರಿ ನಾಯಕಿ ನಾರಾಯಣ ಸನಿಲ್ ಬೊಕ್ಕ ಪಂಜದಗುತ್ತು ಶಾಂತರಾಮ ಶೆಟ್ಟಿ ಪ್ರೇರಣೆ ಹಿಡಿದು ಶುರು ಆದಿತ್ತದು 38 ಕೋಟಿ ರೂಪಾಯಿ ಠೇವಣಿ ಉಂಟು ದುಂಬುದ ಮಂತ್ರಿ ಅಭಯಚಂದ್ರ ಜೈನ್ ಸಾಕಾರಡು ಸೊಸೈಟಿಗೆ ಇತ್ತೇನೆ 4 ಶಾಖೆರು ಇತ್ತದು ಪಣವುಡು ಸಾಯ ಬೇಲೆ ಸೃಷ್ಟಿ ಬೊಕ್ಕ ಗಿರಾಕಿಲಿನ ಸಹಕಾರಡು ಗೆಲ್ಮೆ ಪಡೆತನೆಂದು ಪಂಡಿರು ಕಿನ್ನಿಗೋಳಿ ಪಟ್ಟಣ ಪಂಚಾಯತ್ ಸದಸ್ಯರು ಕೋಕಿಲ ಡಿ ಅಮೀನ್ ಕಿನ್ನಿಗೋಳಿ ಸೈಂಟ್ ಮೇರಿ ಸ್ಪೆಷಲ್ ಸ್ಕೂಲ್ ಮುಖ್ಯ ಉಪಾಧ್ಯಾಯರು ರೇಷ್ಮಾ ಮಾರ್ಟಿನ್ ಸೊಸೈಟಿ ಒತ್ತು ಗುರುಕಾರ್ಯರು ವಿಜಯಕುಮಾರ್ ಸನಿಲ್ ಬೊಕ್ಕ ನಿರ್ದೇಶಕರು ಗಣೇಶ್ ಪ್ರಸಾದ್ ದೇವಾಡಿಗ ರೇಖಾ ಶೆಟ್ಟಿ ಕ್ಯಾರಲ್ ಡಿಸೋಜಾ ದೀಪಕ್ ಸಾಲಿಯನ್ ರೇಷ್ಮಾ ಕಾರ್ಯಕ್ರಮಟ್ಟು ಪಾಲ್ಗೊಂಡಿರು ಮುಖ್ಯ ಕಾರ್ಯತ್ವವನ್ನು ಅಧಿಕಾರಿ ಸುದರ್ಶನ್ ಪೂಜಾರಿ ಸೊಲ್ಮೆ ಸಂದಾಯರು ಶಾಖೆದ ಮ್ಯಾನೇಜರ್ ಅಕ್ಷತಾ ಶೆಟ್ಟಿ ಕಾರ್ಯಕ್ರಮ ಸುಧಾರ್ಥ ಕೊರಿಯರು ಕಿನ್ನಿಗೋಳಿ ಶಾಖೆಯ ಒಂದು ಸಂಭ್ರಮ ದಿನ 2ನೇ ವರ್ಷಕ್ಕೆ ಶಾಖೆ ಪಾದಾರ್ಪಣೆ ಆಗ್ತಾ ಇದೆ. 2021ನೇ ಸಾಲಿನಲ್ಲಿ ಹಳೆಯಂಗಡಿ ಸಮಾನ ಮನಸ್ಕರ ತಂಡವೊಂದು ಹಳೆಯಂಗಡಿಯಲ್ಲಿ ಪ್ರಿಯದರ್ಶಿನಿ ಕೋಆಪರೇಟಿವ್ ಸೊಸೈಟಿ ಎಂಬ ಸಂಸ್ಥೆಯನ್ನು ಹುಟ್ಟುಹಾಕಿ ಕಳೆದ 5 ವರ್ಷಗಳಿಂದ ಸಮಾಜಮುಖಿ ಕಾರ್ಯಕ್ರಮದೊಂದಿಗೆ ಉತ್ತಮವಾದ ಸೇವೆಯನ್ನು ಅಲ್ಲದೆ ಉತ್ತಮವಾದ ಆಡಳಿತವನ್ನು ನೀಡುತ್ತಾ ಬಂದಿದ್ದು ದಿವಂಗತ ಎಚ್ ನಾರಾಯಣ ಸನಿಲ್ ಮತ್ತು ಪಂಜದಗುತ್ತು ಶಾಂತರಾಮ್ ಶೆಟ್ಟಿ ಅವರ ಪ್ರೇರಣೆಯಂತೆ ಈ ಸಂಸ್ಥೆ ಪ್ರಾರಂಭಗೊಂಡಿತ್ತು. ಕಳೆದ 5 ವರ್ಷಗಳಲ್ಲಿ ಕೂಡ ಉತ್ತಮವಾದ ಆಡಳಿತ ವರ್ಗ ಉತ್ತಮವಾದ ಸಿಬ್ಬಂದಿಗಳ ಮತ್ತು ಗ್ರಾಹಕರ ಸಹಕಾರದಿಂದ ಉತ್ತಮ ಲಾಭಾಂಶವನ್ನು ಗಳಿಸಿಕೊಂಡು ಸದಸ್ಯರಿಗೆ ಉತ್ತಮವಾದ ಡಿವಿಡೆಂಡ್ಗಳನ್ನು ನೀಡುತ್ತಾ ಬಂದಿದ್ದು ಪ್ರಸ್ತುತ ಈ ಸಂಸ್ಥೆ 38 ಕೋಟಿ ಠೇವಣಿಯನ್ನು ಹೊಂದಿದೆ ಎಂದು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಯಾವಾಗಲೇ ಒಂದು ಸಾರ್ವಜನಿಕ ಜೀವಕ್ಕೆ ಬರಬೇಕಂತ ಒಂದು ಆಸೆ ಹುಟ್ಟಿದೆ. ಅದು ಅನಿವಾರ್ಯವಾಗಿ ಕೂಡಿ ಬಂದಿತ್ತು. ನಾನು ಈಗ ಅದರ ಒಟ್ಟಿಗೆ ಅಧ್ಯಕ್ಷರು ಹೇಳಿದಾಗೆ ಇಲ್ಲಿ ನಮ್ಮ ಕೋಆಪರೇಟಿವ್ ಬ್ಯಾಂಕಿನ ಸೇವೆ ಸಲ್ಲಿಸಿ ಈ ಕೋಆಪರೇಟಿವ್ ಸಹಕಾರಿ ಸಂಘದ ಪ್ರಥಮ ಸಭೆಯಲ್ಲಿ ನಾನು ಭಾಗವಹಿಸಿದ್ದೇನೆ. ಯಾಕೆಂದ್ರೆ ಪ್ರಿಯದರ್ಶಿನಿ ಸೊಸೈಟಿಯಾಗಿ ನಾನು ಸಹ ಒಂದು ಬೆಲ್ಮಂಟ್ ಬ್ರಾಂಚ್ನಲ್ಲಿ ಶಾಖಾ ವ್ಯವಸ್ಥಾಪಕನಾಗಿ ಸೇವೆ ಸಲ್ಲಿಸುವಾಗ ನಾವು ಈಗ ಬೇರೆ ದೊಡ್ಡ ದೊಡ್ಡ ಬ್ಯಾಂಕಿನ ನಮ್ಮ ಕೋಆಪರೇಟಿವ್ ಬ್ಯಾಂಕಿನ ಒಂದು ಉದ್ದೇಶವೇ ಎಲ್ಲರಿಗೆ ಸಹಕಾರ ಕೊಡುವುದು, ಎಲ್ಲರೊಂದಿಗೆ ಕೈ ಜೋಡಿಸಿ ನಮ್ಮ ಉದ್ದೇಶವೇ ಎಲ್ಲರಿಗೆ ಸಹಕಾರ. ಅದೇ ರೀತಿ ಈಗ ರಾಷ್ಟ್ರೀಕೃತ ಬ್ಯಾಂಕ್ನವರು ದೊಡ್ಡ ದೊಡ್ಡವರಿಗೆಲ್ಲ ಸಾಲ ಕೊಡ್ತಾರೆ, ಅವರಿಗೆ ಬಂದು ಕರೆದು ಕೊಡ್ತಾರೆ. ನಮ್ಮ ಪಾಪದ ಬಡ ಜನರಿಗೆ ನಾವು ಸಹಾಯ ಮಾಡುವುದು ನಮ್ಮಂತ ಈ ಪ್ರಿಯದರ್ಶಿನಿ ಸೊಸೈಟಿ ಇರ್ಬೋದು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಇರ್ಬೋದು ಅಂತ ಅದೆಷ್ಟು ಕೋಆಪರೇಟಿವ್ ಸೊಸೈಟೀಸ್ ಅವರು ಈ ಬಡ ವರ್ಗದ ಜನರಿಗೆ ಸಹಾಯ ಮಾಡುವ ಒಂದು ಸಂಸ್ಥೆ ಆಗಿರುತ್ತೆ. ಉಳ್ಳಾಲ ತಾಲೂಕು ಪಜೀರ್ ಗ್ರಾಮದ ಅಡ್ಕದ ಇಲ್ಲಡ್ದು ದೋಸ್ತಿಲಿನ ಒಟ್ಟಿಗೂ ಜಾತ್ರೆಗೆ ಪೋವೊಂದುಲ್ಲ ಎಂದು ಪಿದಾಡದ ಪೋಯಿನ ಪೊಣ್ಣೋಡ್ತಿ ತೋಜಂದೆ ಆಯ್ನ ಬಗೆಟ್ ಇಲ್ಲದಗ್ಲ ಕೋಣಾಜೆ ಪೊಲೀಸ್ ಸ್ಟೇಷನ್ಗೆ ದೂರು ಕೊಡ್ತೀರಿ. ಉಳ್ಳಾಲ ತಾಲೂಕು ಪಜೀರ್ ಗ್ರಾಮ ಅಡ್ಕದ ಜಗದೀಶ್ ಪನ್ಪನಾರಡ ಮಗಳ 14 ವರ್ಷ ಪ್ರಾಯದ ಚೈತನ್ಯ ತೋಜಂದೆ ಆಯ್ನ ಬಗೆಟ್ ಇಲ್ಲದಗ್ಲ ಕೋಣಾಜೆ ಪೊಲೀಸ್ ಸ್ಟೇಷನ್ಗೆ ದೂರು ಕೊಡ್ತಿತ್ತು. ಪೊಲೀಸರು ಈ ಸಂಬಂಧ ಲುಕ್ಔಟ್ ನೋಟಿಸ್ ಜಾರಿ ಮಲ್ತಿದ್ದಾರೆ. ಹರೆಕಳ ಶಾಲೆಡು 10ನೇ ಕ್ಲಾಸ್ ಕಲ್ತಂದುಪುನ ಚೈತನ್ಯ ದೋಸ್ತಿಲಿನ ಒಟ್ಟಿಗೂ ಜಾತ್ರೆಗೆ ಪೋದು ಬರ್ಪೆಂದು ಇಲ್ಲಡ್ ಪಂಡದು ಏಪ್ರಿಲ್ 16ಕ್ಕೆ ಕಾಂಡೆ ಪಿದಾರ್ದಲ್ಗೆ ಆನೆ ರಾತ್ರಿ ಮುಟ್ಟಲ ಬರಂದೆ ಉಪನಗ ಪೋಡಿಗೆಡು ಸಂಬಂಧಕ್ಲಿನ ಇಲ್ಲಡು ಬೊಕ್ಕ ದೋಸ್ತಿಲೆಡ ಮಾತ ವಿಚಾರಿತಿದ್ದು ನಾಡ್ನಲ ಪೊಣ್ಣನ ಬಗೆಟ್ ದಾಲ ತಿರಿದು ಬೈದಜಿ ಐಡು ಬೊಕ್ಕ ಇಲ್ಲದಕ್ಲು ಕೋಣಾಜೆ ಪೊಲೀಸ್ ಸ್ಟೇಷನ್ಗೆ ದೂರು ಕೊಡ್ದು ಕೇಸ್ ಪಾಡ್ದನೆಂದು ತಿರಿದು ಬೈದಿಂಡು. ಪುತ್ತೂರು ಮಹಾತೋಬರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವರ್ಷಾದಿ ಜಾತ್ರೆ ಶುಕ್ರವಾರ ಮಲ್ಲ ತೀರ್ಥ ಉಚ್ಚಯ ನಡೆದಿದೆ. ಶನಿವಾರ ಜಳಕದ ಬೀರಮಂಗಲ ಯಾತ್ರೆ ನಡೆತುಂಡು. ಏಪ್ರಿಲ್ 10ಕ್ಕೆ ಕೂಡಿ ಹಿಡಿದು ನಡೆತುಂದುಪ್ಪನ ಪುತ್ತೂರು ಮಹಾತೋಬರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಜಾತ್ರೆಡು ಶುಕ್ರವಾರ ತೀರ್ಥ ಉಚ್ಚಯ ಬ್ರಹ್ಮರಥೋತ್ಸವ ಆಟಣಾಗಿತ್ತು. ರಾತ್ರಿ ದೇವೇರ್ನ ಉಚ್ಚಯ ಬಲಿ ಬೇತೆ ಬೇತೆ ಸೇವಾ ಸುತ್ತಲಿನ ಕರಿತದು ನಡೆತಂಡು. ದುಮ್ಮುಲನೆ ರಾತ್ರಿ ಬೈದ್ನ ಬಲ್ನಾಡ್ ಉಳ್ಳಾಲ್ದಿ ದಂಡನಾಯಕ ದೈವಲು ಬುಕ ಶ್ರೀ ಮಹಾಲಿಂಗೇಶ್ವರ ದೇವೇರ್ನ ಭೇಟಿ ಉಚ್ಚಯ ನಡೆತಂಡು. ಪುತ್ತೂರು ಬಿಡಿಮರದ ಪ್ರದರ್ಶನ ನಡೆತಂಡು. ಊರ ಪರ ಊರ ಭಾರಿ ಜನ ಭಕ್ತರು ಜಾತ್ರೆ ಹಿಡಿತೇರು.
ಬ್ರಹ್ಮತೀರಿಗೆ ಪೂಜೆ ನಡೆದ ಬೊಕ್ಕ ಬ್ರಹ್ಮತೀರದ ಉಚ್ಚಯ ಭಾರಿ ಗಡ್ದು ನಡೆತಂಡು ಊರ ಪರ ಊರ ಭಕ್ತರು ಸೇರಿದು ತೇರೊಯ್ತಿರು ಶ್ರೀ ಉಳ್ಳಾಲ್ತಿ ದಂಡನಾಯಕ ದೈವಲಿನ ಬಲ್ನಾಡು ಕಡಪುಡ್ದು ನಡೆದ ಬೊಕ್ಕ ದೇವೇರ್ನ ಭೂತಬಲಿ ಶಯನ ಆಟಣೆ ಆದಿತ್ತಂಡು ಶನಿವಾರ ದೇವೇರ್ನ ಜಳಕದ ಉಚ್ಚೇಡು ಬೀರಮಂಗಲ ಯಾತ್ರೆ ನಡೆತಂದುಂಡು. ಸರಕಾರದ ಕಟ್ಟುನಿಟ್ಟಿದ ಕಾನೂನು ಕ್ರಮಲೆಡ್ದು ಸಿಆರ್ಝೆಡ್ ವಲಯಡು ಸುದೆಡ್ದು ಪೊಯ್ಯದೆ ಪೆರು ನಿಷೇಧ ಇತ್ತದ ಎನ್ಸಿಆರ್ಝೆಡ್ ವಲಯಡು ತಿಕ್ಕುನ ಪೊಯ್ಯ ಹಾಳು ಗುಣಮಟ್ಟದವು ಆದುಂಡು ನಾಗರಿಕ ಗುತ್ತಿಗೆದಾರರ ಸಂಘದ ಗುರ್ಕಾರ್ಯರು ಮಹಾಬಲ ಕೊಟ್ಟಾರಿ ಪಂತೇರ. ನಾಗರಿಕ ಗುತ್ತಿಗೆದಾರರ ಸಂಘದ ಗುರ್ಕಾರ್ಯರು ಮಹಾಬಲ ಕೊಟ್ಟಾರಿ ಕುಡ್ಲಾಡು ಸುದ್ದಿ ಕೂಟುಡು ಪಾತಿರದು ಕರೆನ ಕೆಲವು ವರ್ಷ ಕಟ್ಟೋಣ ಕಾಮಗಾರಿಲಿಗೆ ಅಗತ್ಯ ಉಪನ ಮೂಲ ವಸ್ತುಲೈನ ಮುರಕಲ್ಲು ಪೊಯ್ಯೆ ಬೊಕ ಎಂ ಸ್ಯಾಂಡ್ ತಿಕ್ಕಂದೆ ಕಟ್ಟೋಣ ಕ್ಷೇತ್ರಗೂ ಪೆಟ್ಟು ಬೂಡ್ದನು. ಸರಕಾರದ ಕಟ್ಟುನಿಟ್ಟಿದ ಕಾನೂನು ಕ್ರಮಲೆಡ್ದು ಸಿಆರ್ಝೆಡ್ ವಲಯಡು ಸುದೆಡ್ದು ಪೊಯ್ಯದೆ ಪೆರು ನಿಷೇಧ ಇತ್ತದು ಎನ್ಸಿಆರ್ಝೆಡ್ ವಲಯಡು ತಿಕ್ಕುನ ಪೊಯ್ಯ ಹಾಳು ಗುಣಮಟ್ಟದವಾದುಂಡು ಪಂಡಿರು. ಕುಶಲಕರ್ಮಿ ದಿನ ಮಜೂರಿ ಕಾರ್ಮಿಕರನ್ನ ಕೊರತೆ ಹಿಡಿದು ಕಟ್ಟೋಣ ಕ್ಷೇತ್ರಕ್ಕೂ ಸಮಸ್ಯೆ ಆತಂಡು. ಇಂಚಿನ ಪೊರ್ತುಡು ಗುತ್ತಿಗೆದಕ್ಲು ವಹಿಸೋಣ ಕಟ್ಟೋಣ ಕಾಮಗಾರಿಲೇನು ನಿಘಂಟದ ಪೊರ್ತುಡು ಮುಗಿಪೆರ ಆವಂದೆ ಯಜಮಾನರ್ನ ಒಟ್ಟಿಗೂ ಸಂಘರ್ಷ ಎದುರಿಸಾವನ ಸ್ಥಿತಿ ಬೈದಂಡು. ಈ ಬಗ್ಗೆ ಜಿಲ್ಲಾಡಳಿತ ಬೊಕ್ಕ ರಾಜ್ಯ ಸರ್ಕಾರ ಮೂಲ ಕಚ್ಚಾ ವಸ್ತುಗಳನ್ನು ಸರಿಯಾಯಿನ ರೀತಿಯಲ್ಲಿ ಒದಗಾವನಂಚ ಮಲ್ತದೆ ಕಾರ್ಮಿಕರನ್ನ ಕೊರತೆ ದೂರ ಮಲ್ಪೆರೆ ಸರಿಯಾಯಿನ ಕ್ರಮದತ್ತ ನೋಡುವುದು ಜಿಲ್ಲೆದ ಸಿವಿಲ್ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಬೊಕ್ಕ ಕೆನರಾ ಬಿಲ್ಡರ್ಸ್ ಅಸೋಸಿಯೇಷನ್ ಭಿನ್ನೈತು ನೋಡುಂದು ಮಹಾಬಲ ಕೊಟ್ಟರಿ ಪಂಡಿರು. ನಾಗರಿಕ ಗುತ್ತಿಗೆದಾರರ ಸಂಘದ ಒತ್ತುಗುರುಕಾರರು ದಿನಕರ ಸುವರ್ಣ ಸತೀಶ್ ಕುಮಾರ್ ಸಂಚಾಲಕರ ಅಶೋಕ್ ಕುಲಾಲ್ ಸುದ್ದಿಕೂಟುಡಿದ್ದೇರು. ಕಳೆದ ಕೆಲವು ವರ್ಷಗಳಿಂದ ಕಟ್ಟಡ ನಿರ್ಮಾಣ ಕಾಮಗಾರಿಗಳಿಗೆ ಅವಶ್ಯವಿರುವ ಮೂಲ ವಸ್ತುಗಳಾದ ಕೆಂಪುಕಲ್ಲು ಮರಳು ಮತ್ತು ಎಂ ಸ್ಯಾಂಡಿನ ಅಭಾವದಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಕಟ್ಟಡ ನಿರ್ಮಾಣ ಕ್ಷೇತ್ರವು ತತ್ತರಿಸುತ್ತಿದೆ. ಇಂದಿನ ದಿನಗಳಲ್ಲಿ ಜಿಲ್ಲೆಯಲ್ಲಿ ಹೇರಳವಾಗಿ ದೊರೆತಿದ್ದ ಕೆಂಪುಕಲ್ಲು ಇತ್ತೀಚಿನ ದಿನಗಳಲ್ಲಿ ಸರ್ಕಾರದ ಕಟ್ಟುನಿಟ್ಟಿನ ಕ್ರಮಗಳಿಂದ ಪ್ರಯಾಸಪಟ್ಟು ಲಭಿಸುವಂತಾಗಿದೆ. ಸಿಆರ್ಝೆಡ್ ವಲಯದಲ್ಲಿ ನದಿ ಮರಳುಗಾರಿಕೆಗೆ ನಿಷೇಧವಿದ್ದು ನಾನ್ ಸಿಆರ್ಝೆಡ್ ವಲಯದಲ್ಲಿ ದೊರಕುವ ಮರಳು ಗುಣಮಟ್ಟದಲ್ಲಿ ಕಳಪೆಯಾಗಿರುತ್ತದೆ. ನದಿ ಮರಳಿಗೆ ಪರ್ಯಾಯವಾಗಿ ಉಪಯೋಗಗೊಳ್ಳುವ ಎಂ ಸ್ಯಾಂಡ್ ಮತ್ತು ಪಿ ಸ್ಯಾಂಡ್ನ ಲಭ್ಯತೆ ಕೂಡ ಜಿಲ್ಲೆಯಲ್ಲಿ ಬೇಕಾದ ಪ್ರಮಾಣದಲ್ಲಿ ಇಲ್ಲದಿರುವುದು ಒಂದಾದರೆ ಅವುಗಳ ಗುಣಮಟ್ಟ ಕೂಡ ಉತ್ಕೃಷ್ಟವಾಗಿರುವುದಿಲ್ಲ. ಇಷ್ಟೆಲ್ಲ ಅನಾನುಕೂಲತೆಯಿಂದ ಕಷ್ಟದಲ್ಲಿರುವ ಕಟ್ಟಡ ನಿರ್ಮಾಣ ಕ್ಷೇತ್ರವು ಇತ್ತೀಚಿನ ದಿನಗಳಲ್ಲಿ ಕುಶಲಕರ್ಮಿ ಕೂಲಿ ಕಾರ್ಮಿಕರ ಕೊರತೆಯಿಂದ ತತ್ತರಿಸಿದೆ. ನಮ್ಮ ಭಾರತ ದೇಶದ ಎಲ್ಲ ರಾಜ್ಯಗಳಲ್ಲಿ ನಡೆಯಲಿರುವ ಮತಪಟ್ಟಿ ಪರಿಷ್ಕರಣೆ ಹಾಗೂ ಮತದಾನ ಬೇರೆ ಬೇರೆ ರಾಜ್ಯಗಳಾಗುವ ಮತದಾನ ಹಾಗೂ ಸಾಲಾಗಿ ಬಂದಂಥ ಹಬ್ಬಗಳಿಂದ ನಗರವನ್ನು ತೋರಿದ ಕಾರ್ಮಿಕರು ಹಿಂದಿರುಗದಿರುವುದು ಅಲ್ಲದೆ ಈಗಷ್ಟೇ ಪ್ರಾರಂಭಗೊಂಡ ಜನಗಣತಿಗಾಗಿ ತಮ್ಮ ಊರಲ್ಲಿ ನಿಲ್ಲುವಂಥ ಪರಿಸ್ಥಿತಿ ಕಾರ್ಮಿಕರದಾಗಿದ್ದು ಅದರ ನೇರ ಪರಿಣಾಮ ಜಿಲ್ಲೆಯ ಕಟ್ಟಡ ನಿರ್ಮಾಣ ಕ್ಷೇತ್ರಕ್ಕೆ ಉಂಟಾಗಿರುತ್ತದೆ. ಇಂಥ ಪರಿಸ್ಥಿತಿಯಲ್ಲಿ ಗುತ್ತಿಗೆದಾರರು ತಾವು ವಹಿಸಿಕೊಂಡ ಕಟ್ಟಡ ಕಾಮಗಾರಿಗಳನ್ನು ನಿಗದಿತ ಸಮಯಕ್ಕೆ ಪೂರ್ತಿಗೊಳಿಸಲಾರದೆ ಕಟ್ಟಡದ ಮಾಲೀಕರೊಂದಿಗೆ ಕಾನೂನು ಸಂಘರ್ಷವನ್ನು ಎದುರಿಸುವ ಪರಿಸ್ಥಿತಿ ಒಂದಾಗಿದೆ. ಯಕ್ಷತೆಲಿಕೆ ಕೂಟ ಬುರುಡೆ ಗ್ಯಾಂಗ್ ಟೈಟಲ್ ದೀನಕ್ಕೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ವಿರೋಧ ತೋಜಾದು ಕಲಾವಿದರನ್ನ ಅಪ್ಪೆಮ್ಮಗು ಬೊಡೆದಿಗೂ ಬೊಡ್ಚಾಂದಿನ ಭಾಷೆಡು ಕುಚ್ಚನೆ ಮಲ್ತಿದ್ದೀರು. ಈ ಬಗೆಟ್ ಪುತ್ತೂರು ಗ್ರಾಮಾಂತರ ಪೊಲೀಸ್ ಸ್ಟೇಷನ್ಗೆ ದೂರು ಕೊಡ್ತಾಂದು ಸುಂದರ್ ರೈಮಂದಾರ ಪಂತೇರೆ. ಯಕ್ಷಗಾನ ಕಲಾವಿದರು ಸುಂದರ್ ರೈಮಂದಾರ ಕುಡ್ಲದ ಪ್ರೆಸ್ ಕ್ಲಬ್ಡು ಶುಕ್ರವಾರ ಸುದ್ದಿಕೂಟುಡು ಪಾತಿರದು.
ಯಕ್ಷತೆರಿಗೆ ಕೂಟ ಬುರುಡೆ ಗ್ಯಾಂಗ್ ಟೈಟಲ್ ದೀನೆಕ್ ಮಹೇಶ್ ಶೆಟ್ಟಿ ತಿಮ್ಮರೋಡಿ ವಿರೋಧತ್ವಜಾದ ಯಕ್ಷ ಕಲಾವಿದೆ ಪ್ರಜ್ವಲ್ ಕುಮಾರ್ಗೆ ಫೋನ್ ಮಲ್ತದು ಕಲಾವಿದರ್ನ ಅಪ್ಪೆಮ್ಮಗ ಬೊಡಿದಿಗ್ ಬೋಡ್ಚಾಂದಿನ ಭಾಷೆಡ್ ಕುಚ್ಚಿನ ಮಲ್ತದಿರು ಈ ಬಗೆಟ್ ಪುತ್ತೂರು ಗ್ರಾಮಾಂತರ ಪೊಲೀಸ್ ಸ್ಟೇಷನ್ಗೆ ದೂರು ಕೊಡ್ತಾ ಅಂತ ಪಂಡಿರು ಅಪ್ಪೆಗ್ ಬೋಡ್ಚಾಂದಿನ ಕುಚ್ಚಿನ ಮಲ್ತ ನಡೆದವರ ಕೂಟದ ಬೊಕ್ಕೋರಿ ಕಲಾವಿದಿರು ದಿನೇಶ್ ಶೆಟ್ಟಿಗಾರ್ ಪುತ್ತೂರು ಪೊಂಜೋ ಪೊಲೀಸ್ ಸ್ಟೇಷನ್ ದೂರು ಕೊಡ್ತಿರಂದು ಸುಂದರ್ ರೈ ಮಂದಾರ ಪಂತೇರು ಆಜಿ ತಿಂಗಳು ದುಂಬು ನಡತ್ನ ಕಾರ್ಯಕ್ರಮದ ಬಗೆಟ್ ಏಪ್ರಿಲ್ 11ಕ್ಕೆ ಪ್ರಜ್ವಲ್ ಕುಮಾರ್ಗೆ ಫೋನ್ ಮಲ್ತದ್ನ ಮಹೇಶ್ ಶೆಟ್ಟಿ ಕಲಾವಿದಿರ್ನ ಪುದರ್ಲೆನ್ ಪಂಡದು ಕುಚ್ಚಿನ ಮಲ್ತದಿರು ಅರಣ ಇಲ್ಲಲ್ದಕ್ಲಿಗೆ ಕುಚ್ಚಿನ ಮಲ್ತದಿರು ಕಲಾವಿದಿರಾದು ಎಂಗಳು ಸಮಾಜ ಖುಷಿ ಕುರ್ಪಣಕ್ಲು ಆಂಡ ಬೇತಕ್ಲಿನ ದೂರನ ಉದ್ದೇಶ ಇಜ್ಜಾಂಡು ಅವು ಮಹೇಶ್ ಶೆಟ್ಟಿರಿಗೆ ಎಂಚ ಲಗವಾಪಣುಂದು ಎಂಗ್ಲೆ ಗೊತ್ತಿಜ್ಜಿ ಎಂಗಣ ಬಗೆಟ್ ಎಂಗಣ ಇಲ್ಲಲ್ದಕ್ಲಿಗೆ ಕುಚ್ಚಿನ ಮಲ್ತನ ಕಾರಣಗೂ ಎಂಗಳು ನ್ಯಾಯ ಕೇಣಿದ್ದು ಸ್ಟೇಷನ್ಗೆ ಪೋತಾ ಅಂದು ಸುಂದರ್ ರೈ ಮಂದಾರ ಪಂಡಿರು ಕಲಾವಿದಿರು ಪ್ರಜ್ವಲ್ ಕುಮಾರ್ ಗುರಾಯಿನಕೆರೆ ಭಾಗವತಿರು ಧೀರಜ್ ರೈ ಸಂಪಾದ್ಯ ಸುದ್ದಿ ಕೂಟುಡಿತೀರು. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಎನ್ನುವ ಒಬ್ಬರು ವ್ಯಕ್ತಿ ನಮ್ಮ ಪ್ರಜ್ವಲ್ ಕುಮಾರ್ ಅವರಿಗೆ ನಾವೊಂದು ಆರು ತಿಂಗಳ ಹಿಂದೆ ನಮ್ಮ ಕುಡ್ಲ ಚಾನೆಲ್ನಲ್ಲಿ ಒಂದು ಯಕ್ಷತಿಲಿಕೆ ಎನ್ನುವ ಕಾರ್ಯಕ್ರಮ ಪ್ರಸಾರವಾಗಿತ್ತು. ಅದರ ಟೈಟಲ್ ಏನು ಬುರುಡೆ ಗ್ಯಾಂಗ್ ಅನ್ನೋ ಟೈಟಲ್ ಇಟ್ಟಿದ್ರು. ಅದರ ಬಗ್ಗೆ ಪ್ರಜ್ವಲ್ ರವರಿಗೆ ಮೊನ್ನೆ ಇವರು ಕಿದೂರಿನಲ್ಲಿ ಯಕ್ಷಗಾನ ಪ್ರದರ್ಶನದಲ್ಲಿ ಇರುವಂಥ ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಫೋನಲ್ಲಿ ಮಾತಾಡಿದ್ದಾರೆ. ಅದನ್ನು ಇವರು ರೆಕಾರ್ಡ್ ಮಾಡಿಕೊಂಡಿದ್ದರು. ಅದರಲ್ಲಿ ಕಲಾವಿದರ ಹೆಸರನ್ನು ಉಲ್ಲೇಖಿಸಿ ಅಂದರೆ ಸುಂದರ್ ರೈ ಮಂದಾರ ಮತ್ತು ದಿನೇಶ್ ಶೆಟ್ಟಿಗಾರ್ ಇವರು ಪ್ರಜ್ವಲ್ ಕುಮಾರ್ ಇವರ ತಂದೆ ತಾಯಿಗಳೆಲ್ಲ ಹೆಂಡತಿ ತಂದೆ ತಾಯಿಗಳಿಗೆ ಅವ್ಯಾಚ್ಯವಾಗಿ ನಿಂದಿಸಿದ್ದಾರೆ. ಅದಕ್ಕಾಗಿ ನಾನು ಸುಂದರ್ ರೈ ಮಂದಾರ ಪುತ್ತೂರು ಗ್ರಾಮಾಂತರ ಠಾಣೆಯಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರ ಮೇಲೆ ಕೇಸು ಕೊಟ್ಟಿರ್ತೇನೆ. ಹಾಗೆ ಇವರ ಅಮ್ಮ ತಾಯಿಯನ್ನು ಬೈದ ಕಾರಣ ಇವರು ಪುತ್ತೂರಿನ ಮಹಿಳಾ ಠಾಣೆಯಲ್ಲಿ ಇವರು ಕೇಸ್ ಕೊಟ್ಟಿದ್ದಾರೆ. ಇದಕ್ಕಾಗಿ ನಾವು ಕಲಾವಿದರಾಗಿ ಸಮಾಜವನ್ನು ರಂಜನೆ ಮಾಡುವವರು. ನಾವು ಯಾವುದೇ ಪೂರ್ವ ಉದ್ದೇಶ ಇರಲಿಲ್ಲ. ಅದು ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರಿಗೆ ಹೇಗೆ ಕನೆಕ್ಟ್ ಆಯಿತು ಅಂತೆಲ್ಲ ಗೊತ್ತಿಲ್ಲ ನಮಗೆ. ಅವರು ಯಾವುದೋ ಹೋರಾಟ ಮಾಡ್ತಾ ಇದ್ದಾರಂತೆ, ನಮಗೂ ಅದು ಗೊತ್ತಿಲ್ಲ. ಆದರೆ ಅವರೊಂದು ಹೆಣ್ಣಿಗೆ ನ್ಯಾಯ ಸಿಗಬೇಕಂತ ಹೋರಾಟ ಮಾಡುವ ನಿಟ್ಟಿನಲ್ಲಿ ನಮ್ಮ ತಾಯಿ ನಮ್ಮ ಹೆಂಡತಿ ಕೂಡ ಅವರು ಕೂಡ ಹೆಣ್ಣೆ ಅವರಿಗೆ ಅವ್ಯಾಚ್ಯವಾಗಿ ನಿಂದಿಸಿದ್ದಾರೆ ಅಂತಾದರೆ ಇದು ಯಾಕೆ ಅಂತ ನಮ್ಗೆ ಗೊತ್ತಿಲ್ಲ. ಇದಕ್ಕೆ ನ್ಯಾಯ ಬೇಕು ಅಂತ ನಾವು ನಿಮ್ಮ ಮುಂದೆ ಬಂದು ನಿಂತಿದ್ದೇವೆ. ಈಗ ಅದು ಟೆಲಿಕಾಸ್ಟ್ ಆಗಿ 6 ತಿಂಗಳು ಕಳೀತು. ಈಗ ಮಾತಾಡೋದಿದ್ರೆ ಅದರ ಮೊದಲು ಅವರು ಫೋನ್ ಮಾಡಿದ್ದಾರೆ. ಬೇರೆ ಬೇರೆ ಕಾಲಲ್ಲಿ ಎಲ್ಲ ದಿನೇಶ್ ಕೋಡಬದವರವರಿಗೆ ಅನಿತಾ ಕಾಸರಗೋಡು ಅಂತ ಯಾರೋ ಒಬ್ಬರು ಹುಡುಗಿಯ ಹೆಸರಿನಲ್ಲಿ ಕಾಲ್ ಮಾಡಿಸಿದ್ದಾರೆ. ಮತ್ತು ಅವ್ರದ್ದು ತುಂಬ ಫಾಲೋ ಪೇಜ್ ಎಲ್ಲ ಉಂಟು. ಅದರಲ್ಲೆಲ್ಲ ಕಾಲ್ ಮಾಡಿಸಿ ಬೆದರಿಕೆ ಧಮಕಿ ಎಲ್ಲ ಹಾಕಿದ್ದಾರೆ ಅವರು. ನಾವು ಅದನ್ನು ನಾನು ಆಗ್ತಿದ್ರೆ ಹೆದರ್ತಿದ್ನೇನು, ಅವರು ಹೆದರಲಿಲ್ಲ. ಹಾಗಾಗಿ ಅದರ ಪರ್ಯಾಯ ಅಂದರೆ ಮುಂದುವರಿದ ಭಾಗವಾಗಿ ಇದು ಮಾಡಿದ್ದು. ಆಮೇಲೆ ನಮಗೆ ಬೈತಿದ್ರೆ ದೊಡ್ಡ ವಿಷಯ ಅಲ್ಲ. ಯಾಕಂತ ಹೇಳಿದರೆ ನನ್ನದಂಥ ತುಂಬ ವಿಷಯ ಉಂಟು. ನಾವು ನಮ್ಮ ವೈಯಕ್ತಿಕ ವಿಷಯವನ್ನು ವೇದಿಕೆಯಲ್ಲಿ ಹೇಳ್ತೇವೆ. ಮತ್ತು ಕೆಲವು ನಡೆಯುವಂಥ ವಿಷಯಗಳನ್ನು ಹೇಳ್ತೇವೆ, ಸಮಾಜದಲ್ಲಿರುವಂತಹ ಕೆಲವು ಸಮಸ್ಯೆಗಳನ್ನು. ಅದನ್ನೆಲ್ಲ ಕೆಲವು ಮಂದಿ ತಗೊಳ್ತಾರೆ, ವೈಯಕ್ತಿಕವಾಗಿ ತಗೊಂಡು ನಮಗೆ ಬೈತಾರೆ. ಕೆಲವು ಮಂದಿ ಕಮೆಂಟ್ ಹಾಕ್ತಾರೆ. ಅದನ್ನು ನಾವು ನೋಡುವುದಿಲ್ಲ, ಒಮ್ಮೊಮ್ಮೆ ನೋಡ್ತೇವೆ. ಮತ್ತು ಅದನ್ನು ನೋಡಿ ಅದರ ಹಿಂದೆ ಹೋಗ್ಬಿಟ್ಟು ಬುರುಸೋತಿಲ್ಲ. ಇದಂದರೆ ಡೈರೆಕ್ಟಾಗಿ ನಮಗೆ ಬೈದಿದ್ದರೆ ತೊಂದರೆ ಇಲ್ಲ, ನಮ್ಮ ಮನೆಯವರಿಗೆ ಬೈದಿದ್ದಾರೆ. ನೋಡಿ ಸರ್, ನಾವು ಹಗಲು ಇರಲು ದುಡ್ದು ನಾವು ಹೋಗಿ ನಮ್ಮ ಮನೆಯವರನ್ನು ನಾವು ಸಾಕೋದು. ಹಾಗಿರುವಾಗ ನಮ್ಮ ಹೆಂಡತಿ ಬಗ್ಗೆ ನಮ್ಮ ತಾಯಿ ಬಗ್ಗೆ ಎಲ್ಲ ಬೈಯುವಾಗ ಯಾರೋ ಅವರ ಜೊತೆಯಲ್ಲಿ ಮಲಗಿದ ಹುಟ್ಟಿದವರು ಇವರು ಹಾಗೆ ಹೀಗೆ ಅಂತೆಲ್ಲ ಮಾತಾಡೋದಿದ್ದರೆ ನೋಡಿ. ಆ ಜನ ಮತ್ತೊಂದು ಅದರಲ್ಲಿ ಆಡಿಯೋದಲ್ಲಿ ಹೇಳಿದ್ದಾರೆ, ಈಗ ಕೇಳಿಸ್ಬೋದು, ನೀವು ಕೇಳಿರ್ಬೋದು, ನಮಗೆ ಗೊತ್ತಿಲ್ಲ. ಅವರು ಹೇಳಿದ್ದಾರೆ, 14 ವರ್ಷ ಆಯಿತು ನಾನು ರೋಡಲ್ಲಿದ್ದೇನೆ, ಒಂದು ಹೆಣ್ಣು ಮಗಳಿಗೆ ನ್ಯಾಯ ತೆಗೆಸಿಕೊಡ್ಬೇಕು ಅಂತೇಳಿ. ಸರಿ ನ್ಯಾಯ ತೆಗೆದುಕೊಡ್ಬೇಕು, ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಬೇಕು. ಇಷ್ಟರವರೆಗೆ ನಾನು ಯಕ್ಷಗಾನದಲ್ಲಿ ಸಾಧಾರಣ 28-30 ವರ್ಷ ಆಗ್ತಾ ಬಂತು. ಈ ಪ್ರಕರಣ ಆಗಿ 13 ವರ್ಷ ಆಯಿತು. ನಾನಾಗಲಿ ಪ್ರಜ್ವಲ್, ದಿನೇಶ್ ರೈ ಕಡಬ, ನಮ್ಮ ಟೀಮಿನವರು ಇಷ್ಟರವರೆಗೆ ಈ 13 ವರ್ಷದಲ್ಲಿ ಎಲ್ಲಿಯಾದರೂ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸೌಜನ್ಯ ಅಂತ ಹೇಳುವ ಒಂದು ಹೆಸರು ನಮ್ಮ ಬಾಯಿಂದ ಬಂದಿದ್ದರೆ ನಾಳೆ ಅದರ ಬಗ್ಗೆ ನಾವು ಕ್ಷಮೆ ಕೇಳ್ತೇವೆ ಬಹಿರಂಗವಾಗಿ. ಇಷ್ಟರವರೆಗೆ ಎಲ್ಲಿಯೂ ಹೇಳಲಿಲ್ಲ. ಯಾಕೆಂತ ಹೇಳಿದರೆ ಅದು ಹೇಳುವುದು ತಪ್ಪು, ಮತ್ತು ಇದು ನಮಗೆ ಸಂಬಂಧಪಟ್ಟದ ವಿಷಯ ಅಂತ ಹೇಳೋದು ನಮಗೆ ಗೊತ್ತುಂಟು. ಹಾಗಿರುವಾಗ ಇವರು ಯಾವುದೋ ಒಂದು ವಿಷಯವನ್ನು ಹಿಡ್ಕೊಂಡು ನಮ್ಮ ತಾಯಿಗೆಲ್ಲ ಬೈತಾರೆ ಅಂತ ಇದ್ದರೆ ಇವರು ಯಾವ ರೀತಿಯಲ್ಲಿ ನ್ಯಾಯ ತೆಗೆಸಿಕೊಡ್ತಾರೆ ಸರ್? ಈಗ ಒಂದು ಹೆಣ್ಣಿಗೆ ಬೇಕಾಗಿ ನ್ಯಾಯ ತೆಗೆಸಿಕೊಡ್ಲಿಕ್ಕೆ ಹೊರಟವರು, ಹಾಗಾದರೆ ಆ ಹೆಣ್ಣು ಮತ್ತು ಇವರ ಮನೆಯಲ್ಲಿರುವ ಹೆಣ್ಣು ಮಾತ್ರ ಪತಿವ್ರತೆ ಆಗಿರುವುದಾ? ಇವರು ಎಷ್ಟು ಮನೆ ಹೆಣ್ಣು ಮಕ್ಕಳನ್ನು ಇವರು ಬೇಡ ಕೆಟ್ಟ ಶಬ್ದದಲ್ಲಿ ಬೈತಾ ಇದ್ದಾರೆ. ಹಾಗಾದರೆ ಸಮಾಜದಲ್ಲಿ ಇರೋದೊಂದು 2-3 ಹೆಣ್ಣು ಮಕ್ಕಳು ಮಾತ್ರ ಪತಿವ್ರತೆಯರ, ಉಳಿದವರ ಮನೆಯ ಹೆಣ್ಣು ಮಕ್ಕಳೆಲ್ಲ ಒಳ್ಳೆಯವರಲ್ವಾ? ಕುಡ್ಲದ ಆತ್ಮಶಕ್ತಿ ವಿದುದೇಶ ಸಹಕಾರಿ ಸಂಘದ 35ನೇ ಹೊಸ ಶಾಖೆ ಬೆದರಡ ಮುಖ್ಯ ಮಾರ್ಗದ ಪೋಸ್ಟ್ ಆಫೀಸ್ ಎದುರು ರಾಮಯ್ಯ ಕಾಂಪ್ಲೆಕ್ಸ್ ಏಪ್ರಿಲ್ 14 ಉದಿಪನ ಆಪಣಂದು ಸಂಘದ ಗುರುಕಾರ್ಯರು ಚಿತ್ತರಂಜನ್ ಬೋಳಾರ ಸುದ್ದಿಕೂಟುಡು ತಿಳಿಪಾದಿರು.
ಕುಡ್ಲದ ಆತ್ಮಶಕ್ತಿ ವಿವಿಧ ದೇಶ ಸಹಕಾರಿ ಸಂಘದ ಗುರುಕಾರ್ಯರು ಚಿತ್ತರಂಜನ್ ಬೋಳಾರ ಕುಡ್ಲಾಡು ಸುದ್ದಿಕೋಟುಡು ಪಾತಿರ್ದು ದಕ್ಷಿಣ ಕನ್ನಡ ಬೊಕ ಉಡುಪಿ ಜಿಲ್ಲೆದೊರುಮೆಡು 34 ಶಾಖೆಲು ಎಡ್ಡೆ ರೀತಿಡು ಕಾರ್ಯ ಮಲ್ತೊಂದಿತ್ತಿದ್ದು 35ನೇ ಹೊಸ ಶಾಖೆಯನ್ನು ಬೆದ್ದದ ಮುಖ್ಯ ಮಾರ್ಗದ ಪೋಸ್ಟ್ ಆಫೀಸ್ ಎದುರುಪನ ರಾಮಯ್ಯ ಕಾಂಪ್ಲೆಕ್ಸ್ ಏಪ್ರಿಲ್ 14 ಶುರು ಮಲ್ಪೊಂದು ಪಂಡಿರು. ಸಹಕಾರ ರತ್ನ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್, ಶಾಸಕರು ಉಮಾನಾಥ ಕೋಟ್ಯನ್, ಕರ್ನಾಟಕ ಸರ್ಕಾರದ ಹೆಚ್ಚಿಗೆ ಅಡ್ವೊಕೇಟ್ ಜನರಲ್ ತಾರನಾಥ ಪೂಜಾರಿ, ಆಳ್ವಾಲ್ ಶಿಕ್ಷಣ ಪ್ರತಿಷ್ಠಾನದ ಗುರುಕಾರ್ಯರು ಡಾಕ್ಟರ್ ಎಂ ಮೋಹನ್ ಆಳ್ವ ಇಂಜ ಬಿನ್ನೇರು ಪಾಲ್ದೆತುನುವಿರೆಂದು ಅರಪಂಡಿರು. ಹೊಸ ಶಾಖೆ ಉದಿಪನದಲ್ಲಿ ಕೊಡು 500 ದಿನದ ಠೇವಣಿಗೆ %10 ಬುಕ್ಕ 1,000 ದಿನಗಳ ಠೇವಣಿಗೆ %10 ವಿಶೇಷ ಬಡ್ಡಿ ಬೆಲೆ ಬಂಗರ್ ಪದ್ದಿ ಸಾಲುಲೆಗೆ ಪ್ರತಿಯೊಂದು ಗ್ರಾಮಗೂ ಹೆಚ್ಚು ಪಂಡ 16,000 ರೂಪಾಯಿ ಮುಟ್ಟ ಓವೇ ಸೇವೆಗೆ ಕಟ್ಟುನ ಕಾಸು ಇಜ್ಜಂದೆ ಸಾಲ ಸೌಕರ್ಯ ಬುಕ್ಕ ಬೇತಿಕುಡಿಗಿಲಿನ ಕುರುಪುಣೊಂದು ಚಿತ್ತರಂಜನ್ ಬೋಳಾರ ಪಂಡಿರು. ಆತ್ಮಶಕ್ತಿ ಸಹಕಾರಿ ಸಂಘದ 35ನೇ ಶಾಖೆ ಮೂಡಬಿದ್ರೆಯಲ್ಲಿ ಪ್ರಾರಂಭವಾಗ್ತಾ ಇದೆ. 1 ಲಕ್ಷ ರೂಪಾಯಿ ಅಥವಾ ಮಿನಿಮಮ್ ಕೂಡ ಇಡ್ಬೋದು, 10,000 ಕೂಡ ತಗೊಳ್ತೇವೆ. 10,000 ಯಾರಾದರೂ ಮಕ್ಕಳಿಗೆ ಗಿಫ್ಟ್ ಅಂತ ಕೊಡ್ತಾರೆ. ಆ ಹಣವನ್ನು ಎಲ್ಲವರು ಖರ್ಚು ಮಾಡ್ತಾರೆ. ಅದರ ಬದಲು ನಮ್ಮ ಕ್ಯಾಶ್ ಸರ್ಟಿಫಿಕೇಟ್ ಕೊಟ್ಟರೆ ಮಕ್ಕಳ ಹೆಸರಲ್ಲಿ ನಾಮಿನಿ ಅವರ ಪೇರೆಂಟ್ಸ್ ಹಾಕ್ಬೋದು ಅಥವಾ ಯಾರು ಕೂಡ ಹಾಕ್ಕೊಳ್ಬೋದು. ಮಕ್ಕಳನ್ನು ಸರ್ಟಿಫಿಕೇಟಲ್ಲಿ ಹೆಸರು ಹಾಕಿ ನಾಮಿನಿ ಹಾಕೊಳ್ಳೋ ಮೂಲಕ ನೀವು ಠೇವಣಿ ಇಡ್ಬೋದು. 1 ಲಕ್ಷ ಇಟ್ಟರೆ 18 ವರ್ಷದ ನಂತರ ನಮ್ಮವರಿಗೆ 5 ಲಕ್ಷ ರೂಪಾಯಿ ತೆಗೆಯುತ್ತೆ. ಅಥವಾ ಒಂದು ವೇಳೆ ಅವರು 15 ವರ್ಷಕ್ಕೆ ಬೇಕು ಅಂತ ಕೇಳಿದರೆ ರೇಟ್ ಆಫ್ ಸುಮಾರು ಅದಕ್ಕೆ ಅಬೌವ್ 10% ವರ್ಕೌಟ್ ಆಗುತ್ತೆ. ಅದು ಯಾರು ಕೂಡ ಲಾಂಗ್ ಟರ್ಮ್ ಠೇವಣಿ ತಗೊಳ್ಳೋದಿಲ್ಲ, ಯಾವ ಸಂಸ್ಥೆ ಕೂಡ. ನಾವು ಅದೊಂದು ಹೆಜ್ಜೆ ಇಟ್ಟಿದ್ದೇವೆ. ಕುಡ್ಲದ ಪದವು ಕುಲಶೇಖರ ಶ್ರೀ ಶನೇಶ್ವರ ದೇವಸ್ಥಾನಡು ನಡಪುನ ಪ್ರತಿಷ್ಠೆಯ ಬ್ರಹ್ಮಕಲಶದಲ್ಲಿ ಕೊಡು ಶರವು ಕ್ಷೇತ್ರಡು ಪುದೆಕಾಣಿಕೆ ಒಟ್ಟು ಮಲ್ತ ದೀಪನ ಕೇಂದ್ರ ಉದೀಪನ ಮಲ್ತದಿರು. ಆಯ್ತರ ಕಾಂಡೆ 9 ಗಂಟೆಗೆ ಕ್ಷೇತ್ರಡು ಪುದೆಕಾಣಿಕೆ ಮೆರವಣಿಗೆ ಪಿದಾಡೆರ ಉಂಡು. ಕುಡ್ಲದ ಪದವು ಕುಲಶೇಖರಡು ಹಿಂದೂ ಯುವ ಸೇನದಲ್ಲಿ ನೆಟ್ಟು ಕಟ್ಟದ್ನ ಶ್ರೀ ಶನೇಶ್ವರ ದೇವಸ್ಥಾನಡು ಏಪ್ರಿಲ್ 17 24 ಮುಟ್ಟ ಪಿರ ಪ್ರತಿಷ್ಠೆ ಬ್ರಹ್ಮಕಲಶದ ಕಾರ್ಯರು ನಡೆಸುತ್ತಿದೆ. ಶರವು ಶ್ರೀ ಶರಬೇಶ್ವರ ಮಹಾಗಣಪತಿ ದೇವಸ್ಥಾನಡು ಪುದೆಕಾಣಿಕೆ ಒಟ್ಟು ಮಲ್ತ ದೀಪನ ಕೇಂದ್ರ ಮಲ್ತದಿರು. ಶರವು ರಾಘವೇಂದ್ರ ಶಾಸ್ತ್ರಿಗಳು ಪುದೆಕಾಣಿಕೆ ಕೇಂದ್ರನು ಉದೀಪನ ಮಲ್ತದೆ ಎಡ್ಡೆಪ್ಪು ಬಯಕಿರು. ಬ್ರಹ್ಮಕಲಶ ಸಮಿತಿ ಗುರುಕಾರ್ಯರು ನಳಿನ್ ಕುಮಾರ್ ಕಟೀಲ್, ಕಲ್ಕೂರ ಪ್ರತಿಷ್ಠಾನದ ಗುರುಕಾರ್ಯರು ಪ್ರದೀಪ್ ಕುಮಾರ್ ಕಲ್ಕೂರ, ವಿಧಾನ ಪರಿಷತ್ ದುಂಬದ ಸದಸ್ಯರು ಮೋನಪ್ಪ ಭಂಡಾರಿ, ಜೀರ್ಣೋದ್ಧಾರ ಸಮಿತಿ ಗುರುಕಾರ್ಯರು ಕದ್ರ ನವನೀತ ಶೆಟ್ಟಿ, ಗಿರಿಧರ ಶೆಟ್ಟಿ ಈ ಪೊರ್ತುಡಿತ್ತಿರು. ಏಪ್ರಿಲ್ 14 ಐತಾರ ಕಾಂಡೆ 9 ಗಂಟೆಗೆ ಶರವು ಕ್ಷೇತ್ರೊಡ್ದು ಪುದೆಕಾಣಿಕೆ ಮೆರವಣಿಗೆ ಪಿದಾಡೆರ ಉಂಡು. ಈ ಕ್ಷೇತ್ರದಲ್ಲಿ ಶನೀಶ್ವರ ದೇವಸ್ಥಾನದ ಹೊರೆಕಾಣಿಕೆ ಕೌಂಟರ್ ಓಪನ್ ಮಾಡ್ತಾರೆ. ವೈದ್ಯ ವಿಘ್ನರಾಜ ವಿನಾಯಿತ ಮಾತ ನಂಜಿನ ಗಾರಿ ಪೊರ್ಲೋಡ ಮಹಾವೀರ ಮಲ್ದಿನಂಜಿನ ಮಂದೂರದ ಮಾತ ಭಕ್ತಾದಿ ಮಕ್ಕಳಿಗೆ ಸುಲಭವಾಗಿ ಆ ಹೊರೆಕಾಣಿಕೆ ಕೊಯ್ಯರೆ ಕೌಂಟರ್ ಮಾಡ್ತಿದ್ದಾರೆ. ಈ ಸಮಾಜ ಬಾಂಧವರು ಮಾತ್ರ ಒಗ್ಗಟ್ಟಿಗೆ ಎಲ್ಲ 20 ಮನೆ ತಾರೀಕು ಹೊರೆಕಾಣಿಕೆ ಮೆರವಣಿಗೆ ಬಿದ್ದಾಡುದು ಅಂಚನೆ ಮೂಜಿ ದಿನ ಕೌಂಟರ್ ಇಟ್ಕೊಂಡು ಮಾತ ಭಕ್ತಾದಿಗಳು ಹಾಕ್ಲಿಗೆ ಕಿಂಚಿತ್ತು ದಯವಿಟ್ಟು ಒಂಜಿ ತೊಳಚಿಕೊಂಡಲ್ಲ ದೇವರಿಗೆ ಪ್ರೀತಿಗೆ ಏತಂದಿದ್ದಿ ಹಾಕಲ ಭಕ್ತಿ ಪೂರ್ವ ಕೊಡ್ತೇನೆ ಕಾಣಿಕೆಲ್ಲ ದೇವರ ಚಿತ್ತಕ್ಕೆ ಬರಡಿ ಮಾತ ಕುಡ್ಲದ ಭಕ್ತಿ ಮಾತ ನಡೆ ಬರ್ತದೆ. ಹೊರೆಕಾಣಿಕೆ ಕೊಡ್ದು ಆ ದೇವರನ್ನ ಬ್ರಹ್ಮಕಲಶದ ಆ ಉತ್ಸವ ಮಾತನ್ನು ಪಾಲ್ಗೊಳ್ಳುವಾಗ ತುಳುನಾಡಿನ ಸಂಪ್ರದಾಯ ಪ್ರಕಾರ ಹೊರೆಕಾಣಿಕೆ ವಿದ್ವಾನದ ಮೆರವಣಿಗೆ ಶರವು ಗಣಪತಿ ದೇವಸ್ಥಾನದಿಂದ 19ನೇ ತಾರೀಕು ಪ್ರಾರಂಭ ಆಗಿದೆ. ಅದರ ಪೂರ್ವ ತಯಾರಿಯಾಗಿ ಇವತ್ತು ಕಾರ್ಯಾಲಯದ ಸಂಗ್ರಹದ ಕೊಠಡಿಯ ಉದ್ಘಾಟನೆ ಆಗಿದೆ. ನಮ್ಮೆಲ್ಲರೂ ಮಾರ್ಗದರ್ಶಕರಾಗಿರ್ತಕ್ಕಂಥ ಶರವು ಕ್ಷೇತ್ರದ ಶಿಲಾಶಿಲ ಮೆಟ್ಟಸರಾಗಿರ್ತಕ್ಕಂಥ ಶಾಸ್ತ್ರಿಗಳ ದಿವ್ಯಾಸ್ತಿಯಿಂದ ಆಗಿದೆ. ಈಗ ಹಿಂದಿನ ಎಲ್ಲ ಅನುಭವ ಏನು ಹೇಳಿದ್ರೆ ಶರವು ಶಾಸ್ತ್ರಿಗಳು ಮುಟ್ಟಿ ದೀಪ ಬೆಳಗಿಸಿಕೊಟ್ಟ ಹೊರೆಕಾಣಿಕೆಗಳು ಅಭೂತಪೂರ್ವವಾಗಿರ್ತಕ್ಕಂಥ ಹೊರೆಕಾಣಿಕೆಯಾಗಿ ಹೊರಬಂದಿದೆ. ಮತ್ತು ಅದೊಂದು ಕಲ್ಪವೃಕ್ಷ ಆಗಿದೆ. ನಮಗೆ ಅಲ್ಲಿ ಇದು ಬೆಳೆದು ಬಂದಿದೆ. ಎಲ್ಲ ಕಡೆ ದೇವಸ್ಥಾನಗಳಲ್ಲಿ ಕಡಿಮೆ ಆಗಲಿಲ್ಲ, ಅಲ್ಲಿ ಕೊರತೆ ಬಾರದ ರೀತಿಯಲ್ಲಿ ಅಲ್ಲಿಯ ಬ್ರಹ್ಮಕಲಶಗಳು ನಿರ್ವಿಘ್ನ ನಡೆದಿದೆ. ಹಾಗೆ ಈ ಬಾರಿಯೂ ಶರವು ಶಾಸ್ತ್ರಿಗಳು ಶರವು ಕ್ಷೇತ್ರದಿಂದ ಇಡೀ ಮಂಗಳೂರಿನ ಗಣಪತಿ ಕ್ಷೇತ್ರದಲ್ಲಿ ಇಡೀ ಮಂಗಳೂರಿನ ಹೊರೆಕಾಣಿಕೆಗಳು ಸಂಗ್ರಹ ಆಗಿ ಇಲ್ಲಿಂದ ಹೊರಡುವ ಮೆರವಣಿಗೆ ಶನೈಶ್ಚರ ಕ್ಷೇತ್ರದಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ದೇವಸ್ಥಾನದ ಪರಿಕರಗಳ ಜೊತೆ
ಅನ್ನ ಸಂತರ್ಪಣೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಹೊರೆಕಾಣಿಗಳು ಬರ್ತದೆ ಅನ್ನತಕ್ಕಂಥ ವಿಶ್ವಾಸದಿಂದ ದೇವೇರು ನಮ್ಮ ಮನಸ್ಸದ ಭಕ್ತಿರೇ ಪ್ರತ್ಯಕ್ಷ ಆಪಿರಿಂದ ದುಂಬುದ ಮಂತ್ರಿ ವಿನಯಕುಮಾರ್ ಸೊರಕೆ ಬಂದಿರೆ ಒಡಿಪು ಬನ್ನಂಜಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶದ ಶುಕ್ರವಾರ ನಡತ್ನ ಧಾರ್ಮಿಕ ಸಭೆಟ್ ಉದೀಪನ ಮಲ್ತದಾರು ಪಾತೇರಿಯರು ಒಡಿಪು ಮೂಡನಿಡಂಬೂರದ ಬನ್ನಂಜಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನವು ಅಷ್ಟಬಂಧ ಬ್ರಹ್ಮಕಲಶದ ಧಾರ್ಮಿಕ ಕಾರ್ಯಗಳು ನಡೆಸುತ್ತಿದ್ದು ಶುಕ್ರವಾರದ ಧಾರ್ಮಿಕ ಸಭೆಟ್ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರು ವಿ ಮಾಧವ ಪೂಜಾರಿ ಮಾತ್ರೆ ನೆಂದುಕೊಂಡಿರು ಪ್ರಧಾನ ಪೂಜೆ ಮಲ್ಪನ ವಾಸುದೇವ ಉಪಾಧ್ಯ ಸುರುತ ಪಾತ್ರ ಪಂಡದು ರುದ್ರದೇವನ ಶುದ್ಧ ಮನಸ್ಸಿನ ಆರಾಧನೆ ಮಲ್ತನ ಮಾತಾ ದುಕ್ಕುಳಿನ ದೂರ ಮಲ್ತದು ಸರ್ವಸಂಪತ್ತದ ಅನುಗ್ರಹ ಮಲ್ಪುವೆರೆಂದು ಪಂಡಿರು ಆದರ್ಶ ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕರು ಡಾಕ್ಟರ್ ಜಿಎಸ್ ಚಂದ್ರಶೇಖರ ಗುರುಕಾರ್ಮಿಡ್ ರಾಜ್ಯದ ದುಂಬುದ ಮಂತ್ರಿ ವಿನಯಕುಮಾರ್ ಸೊರಕೆ ಧಾರ್ಮಿಕ ಸಭೆ ಉದೀಪನ ಮಲ್ತದ ಪಾತೆದು ದೇವಿರು ದೂರೋಡು ಉಪನಾರತ್ತು ನಮ್ಮ ಮನಸ್ಸದ ಭಕ್ತಿಗೆ ಪ್ರತ್ಯಕ್ಷ ಆಪೇರು ಏತೆ ಆಸ್ತಿ ಅಂತಸ್ತಿತ್ತನಲ್ಲ ಮಾನಸಿಕ ನೆಮ್ಮದಿ ತಿಕ್ಕರೆ ದೇವಿರನ ಅನುಗ್ರಹ ಅಗತ್ಯ ಅಂತ ಪಂಡಿರು ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಗುರುಕಾರ್ಯರು ಎಂಎ ಗಫೂರ್ ಪಾತಿರ್ದು ಕರಾವಳಿ ಭಾಗದ ಜನಕ್ರಿನ ಸೌಹಾರ್ದ ಮನಸ್ಸಿಗೆ ಧಾರ್ಮಿಕ ಶ್ರದ್ಧೆ ಬಾರಿ ನಂಬಿಕೆಯೇ ಕಾರಣ ಬೇತೆ ಬೇತೆ ಸಂಪ್ರದಾಯ ಆಚರಣೆ ಇತ್ತನರ ಮಾತೆರ್ಲ ಸೌಹಾರ್ದತಿಡು ಬದುಕೊಂದುಲ್ಲಿರೆಂದು ಪಂಡಿರು ತಾಲೂಕು ಬ್ರಾಹ್ಮಣ ಮಹಾಸಭಾ ಗುರುಕಾರ್ಯರು ಶ್ರೀಕಾಂತ್ ಉಪಾಧ್ಯ ಮಾಂಡವಿ ಬಿಲ್ಡರ್ಸ್ ದ ಜೇಸನ್ ಡಯಸ್ ಬೊಂಬೈ ಉದ್ಯಮಿ ಭರತ್ ಶೆಟ್ಟಿ ಶಿವಪಾಡಿ ಉಮಾಮಹೇಶ್ವರ ದೇವಸ್ಥಾನದ ಮುಕ್ತೇಸರಿರು ಮಹೇಶ್ ಠಾಕೂರ್ ಶಾಂತಿಸಾಗರ್ ಹೋಟೆಲ್ ಗ್ರೂಪ್ ದ ಪ್ರಭಾಕರ ಪೂಜಾರಿ ಬ್ರಹ್ಮಕಲಶ ಸಮಿತಿ ಸಂಚಾಲಕರು ರಮೇಶ್ ಕಾಂಚನ್ ಬೊಕ್ಕ ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಈ ಪೊರ್ತುರಿದ್ದೇರು ಅರ್ಪಿತಾ ಪ್ರಶಾಂತ್ ಶೆಟ್ಟಿ ಕಾರ್ಯಕ್ರಮ ಸುಧಾರಿಸಿಕೊಟ್ಟಿದ್ದಾರೆ. ಈ ದೇವಾಲಯ ಅಂತ ಹೇಳುವಂಥದ್ದು ಪ್ರಾಚೀನವಾದಂತಹ ಸಾವಿರಾರು ವರ್ಷ ಇತಿಹಾಸಗಳಿರುವಂತಹ ದೇವಾಲಯ ಅಂತ ಶಾಸ್ತ್ರಗಳಲ್ಲೆಲ್ಲ ತಿಳಿಸಿರ್ತದೆ. ಅದರಲ್ಲಿ ಕೂಡ ಈ ಬನ್ನಂಜೆ ಅಂತ ದೇವಸ್ಥಾನ ಮುಖ್ಯವಾದ ಹೆಸರು ಏನು ತಾಳೆಕೊಡೆ ದೇವಾಲಯ ಅಂತ. ಹಾಗೆ ಸಾವಿರಾರು ವರ್ಷ ಇತಿಹಾಸಗಳಿರೋ ದೇವಾಲಯ. ಖರಾಸುರ ರಟ್ಟಾಸುರ ಅಂತ ಹೇಳುವಂಥ ರಾಕ್ಷಸರು ಈ ದೇವಾಲಯವನ್ನು ಪ್ರತಿಷ್ಠೆ ಮಾಡಿದರು ಅಂತ ಹೇಳುವಂಥ ಸಹ್ಯಾದ್ರಿ ಖಂಡದಲ್ಲಿ ಉಲ್ಲೇಖವಾಗಿ ಉಂಟು. ನಮಗೆ ಮುಖ್ಯವಾಗಿ ಬೇಕಾದದ್ದು ಎಲ್ಲಕ್ಕಿಂತ ಜಾಸ್ತಿ ಎಲ್ಲ ಅನುಕೂಲಗಳ ಒಟ್ಟಿಗೆ ಮನಸ್ಸಿಗೆ ನೆಮ್ಮದಿ. ಆ ಮನಸ್ಸಿಗೆ ನೆಮ್ಮದಿ ಬರಬೇಕಾದ್ರೆ ಆ ದೇವಾಲಯಗಳು ಇರಬೇಕು. ಸಾಧಾರಣ 1200 ವರ್ಷಗಳ ಹಿಂದಿನ ಪುರಾತನವಾದಂಥ ಒಂದು ದೇವಾಲಯ. ಅರಸರು ಅಲುಪರು ಕಾಲದಲ್ಲಿ ಈ ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸ ಕಾರ್ಯಗಳಾಗಿತ್ತು ಅನ್ನೋದ್ರ ಬಗ್ಗೆ ಇತಿಹಾಸ ಹೇಳ್ತದೆ. ನಮ್ಮ ಮದ್ರಾಸ್ ಚೆನ್ನೈಯಲ್ಲಿ ಅಂತೂ ಎಕರೆಗಟ್ಟಲೆ ಜಾಗದಲ್ಲಿ ದೊಡ್ಡ ದೊಡ್ಡ ದೇವಾಲಯ ಇದೆ. ಆದರೆ ಅಲ್ಲಿ ಭಕ್ತಾಭಿಮಾನಿಗಳಿಲ್ಲ. ಎಲ್ಲಿ ಭಕ್ತಾಭಿಮಾನಿಗಳಿರ್ತಾರ ಅಲ್ಲಿ ದೇವರಿರ್ತಾನೆ. ಹೆಚ್ಚಿನ ಅಂಶ ಇಲ್ಲಿ ಈ ದೇವಾಲಯದಲ್ಲಿ ದೇವರಿದ್ದಾನೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತದೆ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಕರಾವಳಿ ಭಾಗದಲ್ಲಿ ಜನ ಬಹಳ ಶ್ರದ್ಧೆಯಿಂದ ಭಕ್ತಿಯಿಂದ ಜನರನ್ನ ಬಹಳ ಗೌರವದಿಂದ ನೋಡ್ತಕ್ಕಂಥ ಒಂದು ಹವ್ಯಾಸವನ್ನು ಬೆಳೆಸಲಿಕ್ಕೆ ಕಾರಣ ಈ ಭಾಗದ ಕರಾವಳಿ ಭಾಗದಲ್ಲಿ ಧಾರ್ಮಿಕತೆಯ ನೆಲೆಯಲ್ಲಿ ಆ ಒಂದು ನೆಲೆಗಟ್ಟಿ ಏನಿದೆ ಅದು ಬಹಳ ಶ್ರದ್ಧೆಯಿಂದ ಮತ್ತು ಭಕ್ತಿಯಿಂದ ಮುಂದುವರಿಸಿಕೊಂಡು ಹೋಗ್ತಾ ಇದೆ. ಡ್ರೀಮ್ ಬಾಯ್ಸ್ ಡ್ಯಾನ್ಸ್ ಗ್ಯಾಲರಿ ಕಾವೂರು ಅರ್ಪಣೆ ಮಲ್ಪನ ಅಸ್ತ್ರ ಡ್ಯಾನ್ಸ್ ಕುಡ್ಲ ಡ್ಯಾನ್ಸ್ ಸೀಸನ್ 5ನೇತ ಗ್ರ್ಯಾಂಡ್ ಫಿನಾಲೆ ಕುಡ್ಲದ ಕುದ್ಮುಲ್ ರಂಗರಾವಪುರ ಭವನಡು ನಡೆತಂದೆ. ಡ್ರೀಮ್ ಬಾಯ್ಸ್ ಡ್ಯಾನ್ಸ್ ಗ್ಯಾಲರಿ ಕಾವೂರು ಅರ್ಪಣೆ ಮಲ್ಪನ ಅಸ್ತ್ರ ಡ್ಯಾನ್ಸ್ ಕುಡ್ಲ ಡ್ಯಾನ್ಸ್ ಸೀಸನ್ 5ನೇತ ಗ್ರ್ಯಾಂಡ್ ಫಿನಾಲೆ ಕುಡ್ಲದ ಕುದ್ಮುಲ್ ರಂಗರಾವಪುರ ಭವನಡು ಅಟನೆ ಮಲ್ತಿದ್ದಾರೆ. ತೀರ್ಪುಗಾರರೈನ ಮಂಜಿತ್ ಶೆಟ್ಟಿ ಅಸ್ತ್ರ ಡ್ಯಾನ್ಸ್ ಕುಡ್ಲ ಡ್ಯಾನ್ಸ್ ಸೀಸನ್ 5ನೇತ ಗ್ರ್ಯಾಂಡ್ ಫಿನಾಲೆ ಉದಿಪನ ಮಲ್ತಿರು. ಮಂಜಿತ್ ಶೆಟ್ಟಿ ಪಾತಿರು ವಿಶ್ವಾಸದಿದ್ದು ತನಕ ತೀರ್ಪುಗಾರರಾದಲೇ ಇದ್ದೀರು. ಗುರುಪ್ರಸಾದ್ ಬೊಕ್ಕ ಪಂತುಡು ಪಾಲ್ದೆ ನಕ್ಲಿಗೆ ಎಡ್ಡೆಕ್ ಬಯಕು ಎಂದು ಪಂಡಿರು. ನನ್ನೊಡ್ತಿ ತೀರ್ಪುಗಾರರು ವಿದುಷಿ ನಿಶ್ವಿತಾ ಶರಣ್ ಪಾತಿರ್ದು ಜಡ್ಜ್ಮೆಂಟ್ ಸಿಟ್ಟು ಕುಲ್ಲುನು ಪಂಡವು ಸುಲಭದ ಹತ್ತು ಒಂದೆಟ್ಟು ನಿಕ್ಲಿನ ಒಂಜಿ ದಿನದ ಪ್ರಯಾಣ ಹತ್ತು ನಿಕ್ಲಿನ ಡ್ಯಾನ್ಸ್ ಜರ್ನಿ ಮಲ್ಲೆ ಉಂಡೊಂದು ಕಲಾವಿದರಿಗೆ ಪಂಡಿನಾರು. ಗುರು ಬೊಕ್ಕ ಸಂಘಟಕರಿಗೆ ಮೆಚ್ಚುಗೆ ತೆರಪಾವ ಎಂದು ಪಂಡಿರು. ಬೊಕ್ಕೂರಿ ತೀರ್ಪುಗಾರರು ಜಿ ಕನ್ನಡ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ದ ರವಿ ಮಾಸ್ಟರ್ ಪಾತಿರ್ದು ಒಂದು 2ನೇ ವರ್ಷ ತೀರ್ಪುಗಾರೆ ಆ ಒಂದುಲ್ಲೆ ಇಂಚಿನ ಒಂಜಿ ಕಾರ್ಯಕ್ರಮ ನಡಪವನ ಬೊಕ್ಕ ವ್ಯವಸ್ಥೆ ಮಲ್ಪನ ಸುಲಭ ಹತ್ತು ದಕ್ಷಿಣ ಕನ್ನಡ ಜಿಲ್ಲೆಡೆ ಇಂಚಿನ ಒಂಜಿ ಕಾರ್ಯಕ್ರಮ ಮಲ್ತಿದ್ದಾರೆ. ಗುರುಪ್ರಸಾದರಿಗೆ ಮೆಚ್ಚುಗೆ ಒಂದು ಪಂಡಿರು. ಡ್ರೀಮ್ಸ್ ಬಾಯ್ಸ್ ಡ್ಯಾನ್ಸ್ ಗ್ಯಾಲರಿ ಕಾವರದ ನೃತ್ಯ ನಿರ್ದೇಶಕರು ಗುರುಪ್ರಸಾದ್ ಶೈಲೇಶ್ ಉದೀಪನದ ಪೊರ್ತುಡಿತ್ತೇರು. ಮಂಜೂರೈ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಡ್ಯಾನ್ಸ್ ಕುಳ್ಳ ಡ್ಯಾನ್ಸ್ ಸೀಸನ್ ಲಾಸ್ಟ್ ಸೀಸನ್ నుంచి ఆయన జడ్జ్మెంట్ వంతుందులే. సో ఈ సీజన్ నేను మస్తు ఎక్సైటెడ్ అదులే ఎనకు ఫినాలిగ్ల జడ్జ్మెంట్ కుల్దాను. సో ఎన్నోటి 2 కో జడ్జెస్ ఉల్లేరు.
ಸೊ ವಿ ಆರ್ ವೆರಿ ಎಕ್ಸೈಟೆಡ್ ಅಂಚನೆ ಗುರುಬಾಯಿಗ್ಲ ಮಸ್ತ್ ಥ್ಯಾಂಕ್ಸ್ ಏನಕ್ಕೆ ಪಂಡ ಎಂಕಲೇನು ಟ್ರಸ್ಟ್ ಮಲ್ತು ಕೂಡ ಲೀದರ್. ಸೊ ಆಲ್ ದ ಬೆಸ್ಟ್ ಪೂರ ಕಂಟೆಸ್ಟೆಂಟ್ಗ್ಲ ಗಿವ್ ಯುವರ್ ಬೆಸ್ಟ್ ಪರ್ಫಾರ್ಮೆನ್ಸ್ ಟುಡೇ. ಬೊಕ್ಕ ಪಾರ್ಟಿಸಿಪೆಂಟ್ಸ್ ನಕ್ಲೆಗೆ ದಾದ ಪನ್ನೋಡು ಪಂಡ ಐ ಹ್ಯಾವ್ ಆಲ್ರೆಡಿ ಕನ್ಸಿಡರ್ಡ್ ಯು ಆಲ್ ಆಸ್ ಅ ವಿನ್ನರ್ಸ್ ಆಲ್ರೆಡಿ. ದೈ ಪನ್ನಗ ನಿಖಲ್ನ ಜರ್ನಿ ಇಟ್ಸ್ ನಾಟ್ ಆಫ್ ಒನ್ ಡೇ. ನಿಖಲ್ನ ಸ್ಟಾರ್ಟಿಂಗ್ ಆಡಿಷನ್ ಹಿಡಿದು ಪತ್ತದು ಇಡಮುಟ್ಟ ಯು ಆಲ್ ಆರ್ ಪ್ರಾಕ್ಟಿಸಿಂಗ್. ನಿಖಲ್ನ ಶ್ರಮ ಅವಡು ಪೇರೆಂಟ್ಸ್ ನಕಲ್ನ ಕೋರಿಯೋಗ್ರಾಫರ್ಸ್ ನಕಲ್ನ ಸೊ ದೇ ಆರ್ ಆಲ್ ಪಾರ್ಟ್ ಆಫ್ ಯುವರ್ ಡಾನ್ಸ್ ಜರ್ನಿ. ಸೊ ಅಕಲ್ನ ಏತ್ ಎಫರ್ಟ್ಸ್ ಉಂಡು ನಿಖಲ್ನ ಎಫರ್ಟ್ಸ್ ಉಂಡು ಯು ಗೋನ್ ಟು ಶೋ ದ್ಯಾಟ್ ಆನ್ ದ ಸ್ಟೇಜ್ ಟುಡೇ. ಸೊ ವಾಟ್ ಐ ಆಮ್ ಟೆಲ್ಲಿಂಗ್ ಇಸ್ ನರ್ವಸ್ ಆವಚ್ಚಿ, ಜಸ್ಟ್ ಎಂಜಾಯ್ ಆ್ಯಂಡ್ ಡಾನ್ಸ್ ಆ್ಯಂಡ್ ಗಿವ್ ಯುವರ್ ಬೆಸ್ಟ್. ಒಂದು ಶೋ ಆರ್ಗನೈಸ್ ಮಾಡೋದು ಅಷ್ಟು ಈಸಿ ಅಲ್ಲ, ಆಮೇಲೆ ಇಷ್ಟೊಂದೆಲ್ಲ ಮ್ಯಾನೇಜ್ಮೆಂಟ್ ಮಾಡ್ಕೊಂಬಿಟ್ಟು ಈ ಥರ ನಡ್ಸ್ಕೊಂಡು ಹೋಗೋದು ಅಷ್ಟು ಈಸಿ ಅಲ್ಲ. ಇಟ್ಸ್ ಅ ಟಫೆಸ್ಟ್ ಜಾಬ್ ಅಂತ ಹೇಳ್ಬೋದು ನಾವು. ಜಜ್ಮೆಂಟ್ಗಿಂತ ಜಾಸ್ತಿ ಟಫ್ ಇರೋ ಜಾಬ್ ನಿಮ್ಮದು ಅಂತ ಅನ್ಕೋತೀನಿ. ಬಟ್ ಇಷ್ಟು ಜನಕ್ಕೆ ಕೂಡ್ಸ್ಕೊಂಡ್ಬಿಟ್ಟು ಇಷ್ಟು ಒಳ್ಳೆಯ ರೀತಿಯಿಂದ ಇಷ್ಟೊಂದು ಜನಕ್ಕೆ ಅಪಾರ್ಚುನಿಟಿ ಕೊಟ್ಟು ರಿಯಾಲಿಟಿ ಶೋನ ಆರ್ಗನೈಸ್ ಮಾಡ್ತಾ ಇದ್ದೀರಾ ದಕ್ಷಿಣ ಕನ್ನಡದಲ್ಲಿ ಅಂದರೆ ಹೆಮ್ಮೆ ವಿಷಯ. ಸೊ ಐ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ ಯು ಫಸ್ಟ್. ದೆನ್ ಕುಡ್ಲದ ವಾಮಂಜೂರು ತಿರುವೈಲ್ ಗ್ರಾಮದ ಶ್ರೀ ಅಮೃತೇಶ್ವರ ದೇವಸ್ಥಾನಡು ಕಾಲಾದಿ ಜಾತ್ರೆ ನಡೆಯುತ್ತಿದೆ. ಸಂಪ್ರದಾಯದಂಚ 5 ದಿನದ ಚೆಂಡು ನಡೆಯುತ್ತಿದ್ದು ಶುಕ್ರವಾರ 2ನೇ ಚೆಂಡು ನಡೆಯುತ್ತದೆ. ಕುಡ್ಲ ವಾಮಂಜೂರದ ತಿರುವೈಲ್ ಶ್ರೀ ಅಮೃತೇಶ್ವರ ದೇವಸ್ಥಾನಡು ಕಾಲಾದಿ ಉಚ್ಚಯ ಕುಡುಪು ನರಸಿಂಹ ತಂತ್ರಿಯನ್ನ ಪೌರೋಹಿತ್ಯಡು ಪ್ರಧಾನ ಪೂಜೆ ಮಲ್ಪನ ಟಿ ಬಾಲಕೃಷ್ಣ ಭಟ್ರ ಇತ್ತದ ನಡೆತಂದು ಬಿಸು ಸಂಕ್ರಾಂತಿಗೆ ಕೊಡಿ ಏರ್ದ ಕರಿತಂದೂಪುನ ಕ್ಷೇತ್ರದ ಕಾಲಾದಿ ಜಾತ್ರೆ ಸಂಪ್ರದಾಯದಂಚ 5 ದಿನದ ಚೆಂಡು ನಡೆಯುತ್ತದೆ. 4ನೇ ದಿನ ಶುಕ್ರವಾರ ಬಯ್ಯಗ್ 2ನೇ ಚೆಂಡು ನಡೆತಂಡು ದೇವಸ್ಥಾನದ ಎದುರದ ಕಂಡು ನಡಪನ ಭಕ್ತಿ ಶ್ರದ್ಧೆದ ಈ ಚೆಂಡು ಗುಬ್ಬದ ಆಚರಣೆ ಜೋಕ್ಲು ಜವನೇರು ಹಿರಿಯಕ್ಲು ಇಂಚ ಮಾತೆರ್ಲ ಪಾಲ್ದೆ ತುಂಡೇರು. ರಾತ್ರಿ ಭಜನಾ ಕಾರ್ಯಕ್ರಮ ಬೊಕ್ಕ ಬಯನಬಲಿ ಉಚ್ಚಯ ನಡೆತಂಡೆ. ಆಡಳಿತಾಧಿಕಾರಿ ಆದುಪ್ಪನ ಗುರುಪುರ ಕಂದಾಯ ಇನ್ಸ್ಪೆಕ್ಟರ್ ಪೂರ್ಣಚಂದ್ರ ತೇಜಸ್ವಿ ಊರ ಪರವೂರ ಭಕ್ತರಿ ಪೊರ್ತುರಿತ್ತೀರು. ಶ್ರೀ ಅಮೃತೇಶ್ವರ ಯಕ್ಷಗಾನ ಪ್ರತಿಷ್ಠಾನದ ನಿಲೆಟ್ ನೆಚ್ಚಲ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದಿತ್ತು. 4 ದಿನ ಬಯ್ಯಗ್ ಶರತ್ ಹಳೆಯಂಗಡಿ ಕೂಟದ ಹಿಡಿದು ಗಿಟಾರ್ ಸ್ವರಮಾಲೆ. ರಾತ್ರಿ ಜಿಲ್ಲಾ ಪ್ರಶಸ್ತಿ ಪಡೆದ ಕಲಾಮೃತ ಕಲಾವಿದರು ಮುಕ್ಲಿಡಿದು ಉಮೇಶ್ ಕೋಟ್ಯನ್ ವಾಮಂಜೂರು ಸಾರಥ್ಯಡು ಶ್ರೀಧರ್ ಶೆಟ್ಟಿ ತೆಕ್ಕಿಬೊಟ್ಟು ನಿರ್ದೇಶನಡು ಬದುಕುನು ಎಂಚ ತುಳು ನಾಟಕ ನಡೆತಂದೆ. ಏಪ್ರಿಲ್ 20 ಸೋಮವಾರ ಬಯ್ಯಗ್ ಕಡೆ ಚೆಂಡು ಮನದನಿ 21 ತೇರು நடப்பெற ಉಂಡು. ಇಸ್ಕಾನ್ ಕುಡ್ಲದ ನಿಲೆಟ್ PVS ಕಲಾಕುಂಜದ ಶ್ರೀಕೃಷ್ಣ ಬಲರಾಮ ಮಂದಿರಡು ಏಪ್ರಿಲ್ 14 ಐತರ ರಥಯಾತ್ರೆ ಬೊಕ್ಕ ಅಕ್ಷಯ ತೃತೀಯ ಆಚರಣೆ ಮಲ್ಕೊಂಡು ಇಸ್ಕಾನ್ ಕುಡ್ಲದ ಗುರುಕಾರ್ಯರು ಗುಣಕರ ರಾಮದಾಸ ಬಂದೇರು. ಇಸ್ಕಾನ್ ಕುಡ್ಲದ ಗುರುಕಾರ್ಯರು ಗುಣಕರ ರಾಮದಾಸ ಕುಳ್ಳಡು ಸುದ್ದಿ ಕೂಟುಡು ಪಾತಿರ್ದು ಸಂಸದ PVS ಕಲಾಕುಂಜದ ಶ್ರೀಕೃಷ್ಣ ಬಲರಾಮ ಮಂದಿರಡು ಏಪ್ರಿಲ್ 14 ಐತರ ರಥಯಾತ್ರೆ ಬೊಕ್ಕ ಅಕ್ಷಯ ತೃತೀಯ ಆಚರಣೆ ಮಲ್ಕೊಂಡು ಕೃಷ್ಣನ ಜನ್ಮಸ್ಥಳ ಮಥುರೋಡ್ದು ಕನತ್ನ ಅಲಂಕಾರದ ವಸ್ತುಲಿಡ್ದು ಕೃಷ್ಣನ ವಿಶೇಷ ರೀತಿಯ ಸಿಂಗಾರ ಮಲ್ಪುಂಡು ಬಯ್ಯಗ ಮಹಾಲಕ್ಷ್ಮಿ ಹೋಮ ನಡಪಾವಣೊಂದು ಪಂಡೇರು. ಬಯ್ಯ 7 ಗಂಟೆಗೆ ರಥಯಾತ್ರೆ ಶುರುವಾಪುಂಡು ರಾಜ್ಯದೊರ್ಮಿದ ಭಕ್ತಿರು ಒಂದಿಟ್ಟು ಪಾಲ್ದೆ ತೊನ್ವೇರು. ಭಜನಾ ಕೂಟದಕ್ಲು ಚೆಂಡ ಮೇಳದಕ್ಲು ರಥಯಾತ್ರದ ಪೊರ್ಲು ಹೆಚ್ಚು ಮಲ್ಪುವೆರು. ಆಕೇರಿಗೂ ಶಯನ ಆರತಿಯಾದು ಪ್ರಸಾದ ಪಟ್ಟಿರ ಉಂಡು. ಆಧ್ಯಾತ್ಮಿಕತೆ ಒಟ್ಟುಗೂ ಬರವುಗೂ ಮಹತ್ವ ಕೊರ್ಪನ ಉದ್ದೇಶಡು ಈ ಸರ್ತಿ 12ನೇ ಕ್ಲಾಸ್ ಪರೀಕ್ಷೆಡು ರ್ಯಾಂಕ್ ತೆತ್ತನಕ್ಲಿಗೆ ಸಮ್ಮಾನ ಮಲ್ಪುವ ಅಂದು ಗುಣಕರ ರಾಮದಾಸ ಪಂಡೇರು. ಇಸ್ಕಾನ್ ಕುಲದ ಒತ್ತು ಗುರುಕಾರ್ಯರು ಸನಂದನದಾಸ ಬೊಕ್ಕ ಸಂಯೋಜಕರು ಸುಂದರ ಗೌರದಾಸ ಸುದ್ದಿ ಕೂಟುಡಿತ್ತೇರು. ಅಕ್ಷಯ ತೃತೀಯದ ದಿವಸ ಶ್ರೀ ಪರಶುರಾಮರ ಆವಿರ್ಭಾವ ಆದಂತಹ ದಿವಸ, ಪರಶುರಾಮರು ಹುಟ್ಟಿದಂತಹ ದಿವಸ. ಬೆಳಿಗ್ಗೆ 7:15 ಭಗವಂತನಿಗೆ ಶ್ರೀ ಕೃಷ್ಣ ಬಲರಾಮ ವಿಶೇಷವಾದಂತಹ ಶೃಂಗಾರ. ಮಥುರಾ ವೃಂದಾವನ ಕೃಷ್ಣನ ಜನ್ಮಸ್ಥಾನದಿಂದ ತಂದಂತಹ ಶೃಂಗಾರದ ಆಭರಣಗಳನ್ನು ಭಗವಂತನಿಗೆ ತೊಡಿಸಲಾಗುವುದು. ಶೃಂಗಾರ ಆದಮೇಲೆ ವಿಶೇಷವಾದ ಕೀರ್ತನೆ ಭಜನೆ, ಇದು ಬೆಳಿಗ್ಗೆನ ಕಾರ್ಯಕ್ರಮ. ಸಂಜೆ 5 ಗಂಟೆಗೆ ಮಹಾಲಕ್ಷ್ಮಿ ಹೋಮ ಸುಮಾರು 1 ಗಂಟೆ ಹೊತ್ತು ಅನೇಕ ನೂರಾರು ಭಕ್ತರನ್ನು ಒಳಗೂಡಿ ನಡೆಯಲಿದೆ.
ಅದಾದಮೇಲೆ ಸಭಾ ಕಾರ್ಯಕ್ರಮ, ನಮ್ಮ ವಾರ್ಷಿಕ ಪ್ರತಿ ವರ್ಷ ನಮ್ಮ ದೇವಸ್ಥಾನದ ಆರಾಧ್ಯ ದೇವರಾದಂತಹ ಶ್ರೀ ಶ್ರೀ ಕೃಷ್ಣ ಬಲರಾಮರು ರಥಯಾತ್ರೆಗೆ ಹೋಗ್ತಾರೆ. ನಾವು ವಿಶೇಷವಾದಂತಹ ಕೃಷ್ಣ ಬಲರಾಮ ರಥಯಾತ್ರೆ ಸಂಜೆ 7 ಗಂಟೆಗೆ ಇಲ್ಲಿಂದ ಹೊರಟು PVS ಕಲಾಕುಂಜದಿಂದ ಹೊರಟು MG ರೋಡ್, ಜೈನ್ ರೋಡ್, ಹಾಗೆ ಮುಂದೆ ಹೋಗಿ ಕೊಡಿಯಾಲ್ಗುತ್ತು ಮೂಲಕ ಮತ್ತೆ MG ರೋಡ್ ಆಗಿ ಪುನಃ PVS ಕಲಾಕುಂಜ ಬರಲಿದೆ. ಸುಮಾರು 1.5 ಗಂಟೆಗಳ ಕಾಲ ರಥಯಾತ್ರೆ, ರಥೋತ್ಸವ ನಡೆಯಲಿದೆ. ಬಯ್ಯಮಲ್ಲಿಗೆ ನಾಟಕ ಬೊಕ್ಕ ಸಿನಿಮಾ ರಂಗದ ಪುದರ್ ಪೊಯ್ ಸಾಧಕರು ಡಾಕ್ಟರ್ ಸಂಜೀವ ದಂಡಕೇರಿಯರಿಗೆ 51ನೇ ವರ್ಷದ ಅಂತಾರಾಷ್ಟ್ರೀಯ ಆರ್ಯಭಟ ಪ್ರಶಸ್ತಿ ಸಂದದಲ್ಲಿ. ಬೆಂಗಳೂರದ ಆರ್ಯಭಟ ಕಲ್ಚರಲ್ ಆರ್ಗನೈಸೇಷನ್ ಸಂಸ್ಥೆ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದ ಪುದರ್ ಪೊಯ್ನ ಮಾಮಲ್ಲ ಸಾಧಕರಿಗೆ ಅಂತಾರಾಷ್ಟ್ರೀಯ ಆರ್ಯಭಟ ಪ್ರಶಸ್ತಿ ಕೊರೊಂದಿಸಿದ್ದು, ಈ ಸರ್ತಿ 51ನೇ ವರ್ಷದ ಪ್ರಶಸ್ತಿ ಕರಾವಳಿ ಕರ್ನಾಟಕದ ಶ್ರೇಷ್ಠ ನಾಟಕಕರ್ತರು ತುಳು ರಂಗಭೂಮಿ ಬೊಕ್ಕ ಸಿನಿಮಾ ರಂಗಗೂ ಮಲ್ಲ ಕೊಡುಗೆ ಕೊರ್ನ ಡಾಕ್ಟರ್ ಸಂಜೀವ ದಂಡಕೇರಿಯರಿನ ಅಜಪು ಆತಂಡು. ನಾಟಕ ರಂಗದೊಟ್ಟಿಗೂ ಆರನ ಸಾಮಾಜಿಕ ಸಾಂಸ್ಕೃತಿಕ ಸೇವೆಯನ್ನು ಲೆಕ್ಕೋದಿತ್ತೊಂದು ಈ ಪ್ರಶಸ್ತಿ ಕೊರೊಂದುಂಡು. ಆಯುರ್ವೇದ ಡಾಕ್ಟರ್ ಆದಿತ್ಯನ ಸಂಜೀವ ದಂಡಕೇರಿ ತುಳು ಭಾಷೆಡು ಜನಮೆಚ್ಚಿನ ಇರುವ ನಾಟಕ ಬರೆತರು. ಅರನ ಬಯ್ಯಮಲ್ಲಿಗೆ ಭಾರಿ ಪುದರ್ ಪೋಯಿನ ನಾಟಕ ಆದಿತ್ತದು ಕರೆನ 58 ವರ್ಷಲಡು ದೇಶ ಪಿದೈ ದೇಶಡು 20 ಪ್ರದರ್ಶನ ಅದು ದುಂಬರಿತಂಡು. 1975 ಒಂದು ಸಿನಿಮಾ ಅದು ರೈಸದಂಡು. 1977 ಬೊಳ್ಳಿದೋಟ ಸಿನಿಮಾ ಮಂತದೇರು. ಕಟ್ಟೋಣ ಕ್ಷೇತ್ರೋಡ್ಲ ಮಲ್ಲ ಪುದರ್ ಪಡೆತ್ನ ಡಾಕ್ಟರ್ ಸಂಜೀವ ದಂಡಕೇರಿಗೆ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ತುಳು ಅಕಾಡೆಮಿ ಪ್ರಶಸ್ತಿ, ಸರ್ ಎಂ ವಿಶ್ವೇಶ್ವರಯ್ಯ ಪ್ರಶಸ್ತಿ, ಕುವೆಂಪು ವಿಶ್ವರತ್ನ ಪ್ರಶಸ್ತಿ, ಬುದ್ಧ ಅಂತಾರಾಷ್ಟ್ರೀಯ ಶಾಂತಿ ಪ್ರಶಸ್ತಿ, ತೌಳೋ ಪ್ರಶಸ್ತಿ, ರಂಗಚಾವಡಿ ಪ್ರಶಸ್ತಿ ಇಂಚ ಅವ್ವೇತೋ ಮರ್ಯಾದೆ ಬಿರುದು ಆರೆಗೆ ಸಂದದಂಡು. ಬರ್ಪಣ ಮೇ 23 ಬೆಂಗಳೂರು ರವೀಂದ್ರ ಕಲಾಕ್ಷೇತ್ರ நடப்புன ಲೇಸಡು ದಂಡಕೇರಿಯರಿಗೆ ಆರ್ಯಭಟ ಪ್ರಶಸ್ತಿ ಕೊರದು ಮರ್ಯಾದೆ ಸಂದೇಹಿತ ಮಲ್ಕುವೇರು. ಎಡಗಿನಿಂತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ಸೊನ್ಮೇರು.